ಪಡ್ತಿರ್ತು ಬೇರವು ಐನು ಗುದ್ದುದು ಬಾಯಿಗೆ ಉಂಟು ಬಂಜಿನಕ್ಲೆ ಮತ್ತೊಂದು 7 ತಿಂಗಳು ಆಯ್ಬೇಕು. ರೆಗ್ಲ ನಮಸ್ಕಾರ. ರೆಗ್ಲ ನಮಸ್ಕಾರ. ಎಂಚಲ್ಲಾರ ನಿಕ್ಲೆ ಸೌಂಡ್ ದೀತತ ದೀತೆ ದೀತೆ ಎಂಚಲ್ಲಾರು ಮಾತಾಡ್ಲ ಸೌಖ್ಯ ಆತ ನಿಕ್ಲು ಮಾತಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೌಖ್ಯ ಅಲ್ಲ? ಇವತ್ತು ಒಂದು ಸ್ಪೆಷಲ್ ಕಷಾಯ ಮಾಡ್ತಾ ಇದ್ದಾರೆ ಅವರು. ಕಷಾಯ ಮಲ್ಪಗೈ ಒಂಜಿ ಅಂದ್ರೆ ಗಂಟು ಬೇನೆಗ್ ಮತ್ತ ಒಂಜಿ ಕೆಂಪುದ ಬೇರ್ದ ಮುರಣಿ ಕೊಡಿತಾ ಇಂಗ್ಲು ಮುಂದೆ ಮಲ್ಸತ ಕೊಡಿ ಆಯ್ತು ಪೂತ ಪೂತ ಚಟ್ನಿ ಮತ್ತ ಮಲ್ಸತ ಮಸ್ತ್ ಮಸ್ತ್ ಜನ ಖುಷಿ ಆತಂಡೆ ಚಟ್ನಿ ಮಲ್ಸತ ಏನಿ ಆಯ್ತಾ ಬೇರ್ದ ಕಷಾಯ ಗಂಟು ಬೇನೆಗ್ ಬೊಕ ಈ ಅಲ್ಪ ಅಲ್ಪ ಸೊಂಟ ಬೇನೆ ಅಲ್ಪ ಅಲ್ಪ ಗಂಟು ಮತ್ತೆ ಬೇನೆ ಐಕ್ ಬೊಕ ಈ ಬಂಜಿನಕ್ಲೆ ಮತ್ತೆ ಒಂಜಿ 7 ತಿಂಗಳು ಆಯ್ಬೇಕು ಐಕ್ ದುಂಕುರ್ ರೆಜ್ಜೆ ಐತ ಕಷಾಯ ಕುರ್ನು ನನ್ನಲ್ಲ ಬಾರಿ ಬಾರಿ ಆಯ್ತಾ ಐನು ಬೇಂಗದ ಕೆತ್ತೆ ಮತ್ತೆ ಪಾಡ್ದು ಕಷಾಯ ಕುರುಡು ಇತ್ತೆ ಇರು ಬೇಂಗದ ಕೆತ್ತೆ ಪಾಡುವಾರ ಈಚರ ನೆಕ್ಕಿತೆ ಪಾಡು ಚಾನೆ ನೆಕ್ಕ ಕಾಲಿ ಕೇಪುಲ್ದ ಕುರುಳಿ ಹಾಕ್ಲೇಕು ದಲ ಬಂದಿಂದಿಜಿ ಅಲ್ಲ ಬೇಗ ಕುರ್ರ ಬಂದಿ ಒಕ್ಕ ಕೊರ್ಪನ 7 ತಿಂಗಳು ಆಯ್ಬಕ್ಕ 7 ತಿಂಗಳು ಆಯ್ಕ ಐಕ್ ದುಂಕುರ್ರ ಬಂದಿ ಬಾರಿ ಸಂಪುಲ ಬಾರಿ ಎಟ್ಟೆ ಒಂಜಿ ಕಣ್ಣೀರ್ದ ಲೆಕ್ಕಂತನ ಅವಂಡ ಒಂಜಿ ಬಂಜಿನಕ್ಲಿ ಪುನಃ ಒಂಜಿ ಬಾಲೆದೊಂಜಿ ಹತ್ತು ಎಡ್ಡೆ ಅದೇ ಅಂಚ ಕೊರಡು ಕೊರಡೆ ಎಡ್ಡೆ ಇತ್ತುಂದಂಡ ಇಚ್ಚಿನದೇ ತಂಪರ್ಲ ಅಂಚ ಐಕೊಂಜಿ ಕಷಾಯ ಇದು ಬೊಕ್ಕ ತೋಜಾಕ ಅಂತ ಇದ್ದಾರಂದ್ರೆ ಈ ಗಂಟು ನೋವು ಸೊಂಟ ನೋವಿಗೆ ಮೈಕೈ ನೋವಿಗೆ ಮತ್ತೆ ಈ ಹೆರಿಗೆ 7 ಮಂತ್ ಪ್ರೆಗ್ನೆಂಟ್ ಅತ್ತೆ ಇರುವಾಗ ಈ ಕಷಾಯ ಮಾಡಿ ಕೊಡ್ತಾರಂತೆ. ಅದನ್ನು ಅವರೀಗ ಮಾಡಿ ತೋರಿಸ್ತಾರೆ. ಯಾರಿಗೆ ಕೂಡ ಬೇಕಾದ್ರೂ ಕುಡಿಬಹುದು. ಅವರಿಗೆ ತುಂಬಾ ಒಳ್ಳೇದಂತೆ. ಮತ್ತೆ ಇದು ತಂಪು ಕೂಡ, ಏನು ಸೈಡ್ ಎಫೆಕ್ಟ್ ಎಂತ ಸಹ ಇಲ್ಲ. ಈಗ ಅವರು ಮಾಡಿ ತೋರಿಸ್ತಾರೆ. ಜೊತೆ ಸೊ ಅವರೀಗ ಮಾಡಿ ತೋರಿಸ್ತಾರಂತೆ. ಹೇಗೆ ಇದಕ್ಕಿಂತ ಮೊದಲು ಕೇಪುಲ ಹೂವಿನ ಚಟ್ನಿ ಮಾಡಿ ತೋರಿಸಿದ್ದೇವೆ. ಎಲ್ಲರಿಗೆ ತುಂಬಾ ಖುಷಿಯಾಗಿದೆ. ಇವತ್ತು ನಾವು ಅದರ ಬೇರಿದು ಕಷಾಯ ಮಾಡಿ ತೋರಿಸ್ತಾ ಇದ್ದೇವೆ. ಪೋಯತೆ ಇದ್ದೇವೆ. ಇಲ್ಲಿ ಉಂಟು ಕೇಪುಲದ್ದು ಗಿಡ ನೋಡಿ. ಇದು ಕೇಪುಲ ಹೂ. ಅದೇ ಕೇಪುಲದ ಪೂ ಜೊಂಕೆ ಉಂಟು ಅರಲ್ದು ತಾಲೊಂದು ಬರ್ತದ ಮಲ್ಲದ ನೆನ್ನು ದೆಪ್ಪರಾಪಿ ಎಲ್ಲಿಯದ ಹಿಡಿದು ಬೇರೆ ದೆಪ್ಪು. ಇದು ದೊಡ್ಡದು ಗಿಡ. ಚಿಕ್ಕ ಗಿಡದಲ್ಲಿ ನೋಡುವ, ಇದು ತೆಗಿಲಿಕ್ಕೆ ಆಗುದಿಲ್ಲ, ಅದು ಗಟ್ಟಿಯಾಗಿದೆ. ಗಟ್ಟಿ ಆಗಿದೆ ನೋಡಿ, ಅವರು ತೆಗಿತಿದ್ದಾರೆ. ಬೇರು ನಮ್ಗೆ ಇದು ಬೇರು ಮಾತ್ರ ಬೇಕು. ಬೇರು ಮಾತ್ರ ಇದು ಬೊಡ್ಚಿ ನಂಗೆ ಬೇರೆ ಅಣ್ಣ ತೋರದೇನು ಒಕ್ಕುಂದಂಡ ಈತು ತೋರದ ಬೇರು ದಿಕ್ಕು. ಅದೇ ತೋರದ ಬೇರು ದಿಕ್ಕು ಬೈಕ್ ಬೊಡ್ಚಿ ಬರೋಡೆ ಒಕ್ಕುಂದಾಗುದ. ಅದು ಗಟ್ಟಿಯಾಗಿ ಹೋಗಿದೆ. ಗಟ್ಟಿ ಆತನತೆ ಗಟ್ಟಿ ಆತನ ಸಬ್ಬಲ್ ಇತ್ತನ ಎಡೈತ ಇದು ಒಕ್ಕುದು ನೋಡ್ಬೋದು. ನೇಚರ್ ಯಾದಮ್ಮ ಹಾಯ್. ನೋಡ್ಬೋದು, ಇದು ನಮ್ದು ತರವಾಡಿದ ಮನೆ. ನಮ್ಗೆ ಇಲ್ಲೇ ಉಂಟು. ಎಂಚಿತಲೆ ಕೇಪುಲ್ದು ಬೇರು ಹೋಗ್ತಾ ಇದ್ದಾರೆ. ಅದು ತುಂಬಾ ಆಳಕ್ಕೆ ಹೋಗ್ತದೆ. ಅದೇ ಚಿಕ್ಕದುಂಟು, ಅದು ಅಷ್ಟು ಆಗುದಿಲ್ಲ. ಒಳ್ಳೆ ಇದು ಬೆಳೆದದಿದ್ರೆ ಒಳ್ಳೆ ಕಷಾಯ. ಅದೇ ಇದೆಲ್ಲ ಮೊದ್ಲೆಲ್ಲ ಹಿರಿಯರೆಲ್ಲ ಮಾಡ್ತಾ ಇದ್ರು. ಫಸ್ಟ್ ತಕ್ಳು ಮಲ್ತೊಂದಿತ್ತಾರ ಅಂದತೆ ಇಂದುವೆ ಕಷಾಯತೆ ಅಂದೆ ಒಂಜಿ 10 ಜನಕ್ಕೆ ಒಂಜಿ ಹೆಲ್ಪ್ ಆವಡ್ ನೆಡ್ದು ಒಂದು 10 ಜನಕ್ಕೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ನಾವು ಈ ವಿಡಿಯೋ ಎಲ್ಲ ಮಾಡ್ತಾ ಇದ್ದೇವೆ. ಇದೆಲ್ಲ ಮೊದಲಿನೆಲ್ಲ ರೆಸಿಪಿ. ಇಂದುಪುರ ದೈವ ದೇವರಿಗೆ ಮತ್ತೆ ದೀಪ ಇರತ್ತೆ. ನೆತ್ತ ಪೂನು ದೀಪ ಹಿಂದೆ ಮತ್ತೆ ಕಸಿಗೆ ಪೂ ಮತ್ತೆ ದೀಪ ನೆತ್ತ 4 ಪೂ ಇತ್ತು ನನ್ನ ಭೂತ ಒಯ್ಕ್ಲ
ಬೊಡ್ಚಿಂದು ಇಜ್ಜಿ ತುಂಡಾಯ್ತು ಪಡ್ತಿರ್ತು ಬೇರವು ಅದೇ ದಯ್ಯತ ಇದು ಬೇರೆ ಇದು ದೈವ ದೇವರಿಗೆಲ್ಲ ಮೊದಲೆಲ್ಲ ಇದ್ರದೇ ಹೂ ಇಡ್ತಾ ಇದ್ದದ್ದು, ಈಗೆಲ್ಲ ಹೂವೆಲ್ಲ ಸಿಗ್ತದಲ್ಲ, ಮೊದಲೆಲ್ಲ ಇದೇ ಇಡ್ತಾ ಇದ್ದದ್ದು. ನೋಡ್ಬೋದು ಬೇರೆ ಕಟ್ ಮಾಡ್ತಾ ಇದ್ದಾರೆ, ನೋಡ್ಬೋದು. ಬೇರೆ ಗಟ್ಟಿ ಅದೇ, ಗಟ್ಟಿ ಬೇರೆ ನೋಡಿದ್ದೀರಾ ಕೇಪುಲದ ಕಾಯಿ ತುಲೆಗೆ ಎಂಚ ಉಂಡು ತಿನ್ನಲಿ ಆತೇನೇನ ಕೆಂಪು ಆತಿನೇನೆ ತಂಪು ಕೂಡ ಇದು ತಿನ್ಬೋದು, ನೋಡ್ಬೋದು. ಈತ್ ಬೇರೆ ತಿಕ್ಕಂಡು ನೆನ್ನು ದೆಕ್ಕೊಡು, ದೆಕ್ಕದು ಗುದ್ದುದು ಚೂರು ಕಸಾಯ ದೀಪ ದೀಪ ಇಷ್ಟು ಸಿಕ್ಕಿತು ನಮಗೆ ಬೇರು, ನೋಡ್ಬೋದು. ಪಾಡೋಡು ನೆಕ್ ನಾಲ್ ಅಲ್ಲ ಅವು ತೋರದ ಬೇರೆ ಮಲ್ಲ ಬೇರ್ದಾಯ್ತಲ್ಲ, ಮಲ್ಲ ಅಂಜಿ ನೆಟ್ಟು ಒಕ್ಕುಂದಂಡ ಮಲ್ಲ ಬೇರೆ ತಿಕ್ಕಂಡು ಒಂದು ಎಲ್ಲಿ ಎಲ್ಲಿ ತಿಕ್ಕಂಡು ಸಾಪುರ ತಿಕ್ಕಂಡು. ಈ ವಿಡಿಯೋ ಜಾಸ್ತಿ ಜನಕ್ಕೆ ಹೆಲ್ಪ್ ಆಪುಂಡು ಹೆಲ್ಪ್ ಆಪುಂಡತ ಅಂದ ಪರ್ಪ ಇತ್ತಂದಂಡ ಪರ್ಪೇರ್ ನಂದಂಡ ಎತ್ತಾತ ಮಲ್ಲಂಜಿ ಇಂದು ಓಲೈಚಿ ಅವಂದೆ ಹಳ್ಳಿದಲ್ಲ ಓಲ ಆಯ್ತಾ ಇರೆಲ್ಲ ಪಸಂಗರಿಗೆ ಪಾಡುವತ್ತೆ ಇರಲ್ಲ ಸರ್ರೋಗು ಹೆಲ್ತ್ ಗಳದಲ್ಲ ಅಂದದಲ್ಲ ಒಂಜೆ ಕಿಜ್ಜಿನಂಡ ಒಂಜೆ ಕಾಪು ಯಾವ್ದ್ರದ್ರಲ್ಲಿ ಹೌದು. ಇದ್ರಲ್ಲಿ ಯಾವ್ದು ಕೂಡ ಸೈಡ್ ಎಫೆಕ್ಟ್ ಇಲ್ಲ ನಿಮ್ಗೆ, ಒಂದಕ್ಕೆ ಇಲ್ಲದಿದ್ರು ಇನ್ನೊಂದಕ್ಕೆ ಆಗ್ತದೆ. ಸರ್ರೋಗ ದಾಲ ಜೀವಗು ಒರ ಪರಂಡ ದಾಲ ಪ್ರಯೋಜನ ಇಚ್ಚಿ ಒರ ಪರಂಡ ಇಚ್ಚಿ ಅಂಡ ಒಂಜಿ ತಿಂಗೊಳ್ಡು ಒಂಜಿ 4 ಸರ್ತಿಯ ಇಂಜ ಪರೋಂದಿತ್ತು ತಿಂಗಳು ವಾರಡ್ ಒಂಜಿ 2 ಸರ್ತಿ ಅಂಡಲ ತಿಕ್ಕಣಂಡ ವಾರಡ್ 2 ಸರ್ತಿ ಪರಂಡ ಇಂದೊಂಡ ಇಂಗ್ಲಿಷ್ ಮಾಡ್ತಾತ ಇಂದೋತ ಎದ್ದತ್ತಲೆ ಕಾನೇತ ಅಲ್ಲ ಸರ್ರೋಗ್ಲು ಒಂಜಿ ಕಾಯ್ತಿನ ಒಂಜಿ ಕಾಪುಂಡು ದಾಲ ಬಿಸಿ ದಾಲ ಆಯ್ತಿಂದ ಬಂಜಿ ಕಣೆ ಇರ್ತಾನಲ್ಲ. ಇದು ಒಂದು ದಿನ ಕೂಡಿದ್ರೆ ಸಾಕಾಗುದಿಲ್ಲ, ವಾರಕ್ಕೆ 2 ಸರ್ತಿ ಮಾಡಿದ್ರೆ ಸಿಕ್ಕಿದ್ರೆ, ಸಿಗದಿದ್ರೆ ಅಂತ ಮಾಡ್ಲಿಕ್ಕೆ ಆಗುದಿಲ್ಲ. ಸಿಕ್ಕಿದವರು 2 ವಾರಕ್ಕೆ 2 ಸರ್ತಿ ಕಷಾಯ ಮಾಡಿದ್ರೆ ತುಂಬಾ ಒಳ್ಳೇದು. ಅಂದ್ರೆ ಒಂದು ಸೈಡ್ ಎಫೆಕ್ಟ್ ಇಲ್ಲ, ಒಂದಕ್ಕಿಲ್ಲದಿದ್ರೆ ಒಂದಕ್ಕಾಗ್ತದೆ. ಈಟದಲ್ಲ ಪಾಡ್ದತ್ತ ಹೌದು, ಖಾಲಿ ಭೂಮಿ ಡಾಕ್ನ ಸುತ್ತ ಹೌದು, ಇದಕ್ಕೆ ಎಂತ ಸಹ ಹಾಕುದಿಲ್ಲ ಮಾತ್ರ ತನ್ನಾತಿಗೆ ಒಂಜಿ ಹೌದು ಆಪ್ನ ಸುತ್ತ ಅಂದಂದು ಇಚ್ಚಿ ಇದಕ್ಕೆ ಎಂತ ಸಹ ಗೊಬ್ಬರ ಸಹ ಎಂತ ಸಹ ಹಾಕುದಿಲ್ಲ ನಾವು, ಖಾಲಿ ಮಣ್ಣಿಡು ಬಲೆಪುನ ಖಾಲಿ ಭೂಮಿಯಲ್ಲಿ ಬೆಳೆದಿರ್ತದೆ. ಇದ್ರ ಹೂ ಕೂಡ ಬಿಸಾಡ್ಲಿಕ್ಕಿಲ್ಲ, ಎಲೆ ಕೂಡ ಬಿಸಾಡ್ಲಿಕ್ಕಿಲ್ಲ, ಬೇರು ಕೂಡ ಬಿಸಾಡ್ಲಿಕ್ಕಿಲ್ಲ, ಎಲ್ಲ ಕೂಡ ಉಪಯೋಗಕ್ಕೆ ಬರ್ತದೆ. ಕಾಯಿ ಕೂಡ ಬಿಸಾಡ್ಲಿಕ್ಕಿಲ್ಲ, ಕಾಯಿ ಕೂಡ ತಿಂತಾರೆ ಇದ್ರದ್ದು. ಆಯ್ತಾ ಕಾಯಿನ ಸಮೇತ ಪರಂದಿ ಪುಣದ ಎಲ್ಲೆ ಪುರು ಜೋಕ್ಲೆಗೆ ಐನು ಗುದ್ದುದು ಬಾಯಿಗೆ ಉಂಟು ಬೇರು ಕನೇರಿಗೆ ಆತ ಎಡ್ಡೆ ಅಂದು ಅದ್ರದ್ದು ಅವರೆಂತ ಹೇಳ್ತಾ ಇದ್ದಾರೆ ಅಂದ್ರೆ, ಅದ್ರ ಕಾಯಿ ಇರ್ತದಲ್ಲ, ಈ ಒಂದು ಹಣ್ಣಾಗಿರುವಂತಹ ಕಾಯಿಯನ್ನು ಗುದ್ದಿ ಈ ಚಿಕ್ಕ ಮಕ್ಕಳಿಗೆ, ಹುಟ್ಟಿದ ಮಗುವಿಗೆ ಅದ್ರ ಮುಜಿ ದಿನಾನಾಗ 4 ದಿವಸ ದಿನಾನಾಗ ಐನು ಕುಂಟುಡು ಪಾಡ್ದು ಗುದ್ದುದು ಕುಂಟುಡು ಪಾಡ್ದು ಆಯ್ತು ಒಂಜಿ ನೀರು ಬರ್ಪುಂಡು ಚೀಪೆ ನೀರು, ಆ ನೀರ್ನ ಬಂಜಿ ಅಡ ಆತೊಂಜಿ ಗುದ್ದಿ ಅಂತೆ ಒಂದು ಬಟ್ಟೆಯಲ್ಲಿ ಕಟ್ಟಿ ಅದರ ರಸವನ್ನು, ಈಗ 3 ರಿಂದ 4 ದಿನದ ಮಗುವಿಗೆ ಅದರ ರಸವನ್ನು ಕೊಡ್ತಾರಂತೆ. ಅದರ ಕನೇರಿನ ಅಂಶ ಇರ್ತದೆ ಅಂತ ಹೇಳಿ, ಒಳ್ಳೇದು ಅಂತ ಹೇಳಿ, ಅದಕ್ಕೋಸ್ಕರ ಹೊಟ್ಟೆಗೆ ಸಹ ತುಂಬಾ ಒಳ್ಳೇದು, ತಂಪು ಕೂಡ ದೇಹಕ್ಕೆ. ಪೋಯಪ್ಪ ನನ್ನ ಮಾಲ್ಪುಗತೆ ನನ್ನ ಬೇರೆ ಮನೆ ಮಣ್ಣು ಪೋತು ಮಣ್ಣು ಇಚ್ಚಿನಿಟ್ಟು ಕಡೆವರೆಲ್ಲ ಮುಗಿದ್ರೆ ನೀರು ಬಾಡ್ದಿತ್ತು ನಾ ತಂದು ಬಾರಿ ಗಟ್ಟಿ ಉಂಡು ಗುದ್ದೋಡು ಚೆನ್ನಾಗಿ ತೊಳಿಬೇಕು, ಅದ್ರಲ್ಲಿ ಮಣ್ಣೆಲ್ಲ ಇರ್ತದಲ್ಲ, ಮಣ್ಣು ಇಪ್ಪಣದ ಮಣ್ಣು ದಡಿತದ ಆಯ್ತಾನೆ ಕಾವು ಆಯ್ತು ಕಾವು ದಾಲಾಪುಜಿ ಕಾವು ಇತ್ತನ ದಾಲಾಪುಜಿ ಜೊತೆ ಮಣ್ಣು ಪಾಡು ಮಣ್ಣು ಬಂದಿದೆ ಪರ್ಕಲಾಗ ಅಂದ ಮಣ್ಣು ಪಾಡು ಕೊಪ್ಪರ ಚುಂಚ ಲಕ್ಕುಂಡು ತೋರ ಗಟ್ಟಿತ್ತನದ ಲಕ್ಕಣದ ಒಂದಾಯ್ತಾ ಉಳಾಯ್ತಂದು ಬೇರೆ ಬೇರೆ ನೆಂದಕ್ಕರಲ್ಲಿ ನಿನ್ನೆ ಪಾಡು ಅದನ್ನು ಕೂಡ ಹಾಕ್ಲಿಕ್ಕುಂಟು, ಮುಂದಬೇಕಾ ಅದನ್ನೀಗ ಚೆನ್ನಾಗಿ ಬೇರೆ ಬೊಲೆದಿನ ಬೇರೆ ಅಂಚದ ಲಕ್ಕುಣ ಎಳತ್ತಲ್ಲ ಬೆಳೆದ ಬೇರದು ಚೆನ್ನಾಗಿ ಎಲ್ಲಿ ಬೇರೆ ಅಂಚ ಪುಡಿ ಹಾಕೊಂಡು ಎಲ್ಲಿ ಬೇರೆ ಲತ್ತದ ಚಿಕ್ಕ ಬೇರಾದ್ರೆ ಬೇಗ ಹುಡಿ ಆಗ್ತದೆ, ಪುಡಿ ಅದಲ್ಲ ಲಕ್ಕುಣ ಒಂದಾಯ್ತಾ ನಡುತ್ತಾ ಪಾಡಲ್ಲಿ ಬೊಕ್ಕ ಬೇಯಿನಾಗ ದೆಪ್ಪೋತಾರಮ್ಮ ಒಂದಾಯ್ತಾ ಮೇಲ್ದ
ಗಟ್ಟಿ ಮಾತ್ರ ಬೇರು ಬೇರು ಗಟ್ಟಿ ಅದೇ ಒಂದು ಮರ ತಲೆ ಕದ ಮೇಲ್ದಂದು ಹೋಗುದು ಅಲ್ಲ ಒಟ್ಟಿಗೆ ಪಾಡಲ್ಲ ಇಂದು ಪೊಡಿ ಅಪ್ಪಜಿ ಇಂದು ಪೊಡಿ ಅಪ್ಪಜಿ ಇಂದು ಪೊಡಿ ಅಪ್ಪಜಿ ನುಂಗದ ದೀವೋಲ್ಯಾ ಉಂಗದಿನ ತಂದು ಹೋಗುದು ಇಂದು ಹೋಗು ಉಂಗದಿನ ಪಕ್ಕ ಗುದ್ದುದು ಪೊಡಿ ಅಂತದ್ದು ಒಣಗಿಸಿ ಕೂಡ ಇಟ್ಟು ಪುಡಿ ಮಾಡಿ ಕಷಾಯ ಮಾಡ್ಬೋದು ಉಂಗದು ಪೊಡಿ ಅಂತದ್ದು ಉಣ್ಗುದನಗೊಂದು ಪೂರ ಉಟ್ಪುಣತ ಎಲ್ಲ ಹುಡಿ ಮಾಡಿ ಇದು ಗುದ್ದಿ ಇಟ್ರು ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಲಿಕ್ಕೆ ಉಂಟು ಜೀರಿಗೆ ಸ್ವಲ್ಪ ಗುದ್ದಲಿಕ್ಕೆ ಉಂಟದು ಪುಡಿ ಮಾಡಿ ಅದಕ್ಕೆ ಹಾಕ್ಲಿಕ್ಕೆ ಜೀರಿಗೆದೆಲ್ಲ ಉಲಾಯ್ದ ಬಿಡೋಡಕ ಅಂದು ಈ ಸೊಂಟ ಬೇನೆ ಗಂಟು ಬೇನೆಗೆ ಹೇಳಿದಂತ ಮದ್ದು ಮತ್ತೆ ಈ ಹೆರಿಗೆಯ ಪ್ರೆಗ್ನೆನ್ಸಿ ಟೈಮಲ್ಲಿ ಪ್ರೆಗ್ನೆಂಟ್ ಇದ್ದವ 7 ತಿಂಗಳ ಪ್ರೆಗ್ನೆಂಟ್ನವರಿಗೆ ಇದನ್ನು ಕೊಡಬೇಕು ಕಷಾಯ. ಅವರಿಗೆಲ್ಲ ಈ ಸೊಂಟ ನೋವೆಲ್ಲ ಇರ್ತದೆ, ಮೈಕೈ ನೋವೆಲ್ಲ. ಆವಾಗ ಈ ಮಗುವಿಗೆ ಸಹ ತುಂಬ ಒಳ್ಳೆಯದು, ಹೊಟ್ಟೆಯಲ್ಲಿದ್ದ ಮಗುವಿಗೆ ಕೂಡ. ನೀರು ಪಾಡುವರು ನಾಲ್ಕು ನೀರು ಯಾರತಿಗೆ ಪಾಡ್ಬೆ ఒక గింజ పడినంత గింజ తీయాలి ఇట్టే యారు ఆకు ಬೇರಿಗೆ 4 ಲೋಟ ನೀರು ಯಾರು 4 ಲೋಟ ನೀರು ಹಾಕ್ತಾ ಇದ್ದಾರೆ. 4 ಲೋಟ ನೀರು ಪಾಡಿ ಇನ್ನು ಚೆನ್ನಾಗಿ ಕುದಿಬೇಕಿದು. ಇದಕ್ಕೆ ಬೆಲ್ಲ ಹಾಲು ಎಂತ ಸಾಕಲಿಲ್ಲ. ಗ್ಯಾಸ್ ಹಿಡಿದು ಕುದಿಪಾಡ ಇದನ್ನ ಗೆಂಡೊಡ್ದಿದ್ದ ಅನ್ನದ ಕುದಿಪೇಡು ಪಾಡ್ದು ಇನ್ನಂಡ ಶೋಕು ಕೊತ್ತದು ಗೆಂಡೊಡ್ ಬೀಪು ಇಂದಿತ್ತೆ ನಮ್ಮ ಕುದಿಪಾಪ ಗ್ಯಾಸ್ ಹಿಡಿದು ಹೊಡ್ತುಂಟ ನಂಗೆ ದಿಯರಂದು ಅಪ್ಪಿಜತ ಐಟನ್ನ ದಿಂಜ ಶೋಕು ಕಣೇರು ಬಿಡ್ಕೊಂಡು. ಇಲ್ಲದಿದ್ದರೆ ಮಡಕೆಯಲ್ಲಿ ಹಾಕಿ, ಮಣ್ಣಿನ ಮಡಕೆಯಲ್ಲಿ ಹಾಕಿ ಇಡಬೇಕು. ಅದು ತುಂಬ ಆರೋಗ್ಯಕ್ಕೆ ತುಂಬ, ಇದು ಸಹ ಒಳ್ಳೆಯದೇ. ಆದರೆ ನಾವೀಗ ಗ್ಯಾಸಲ್ಲಿ ಇಡ್ತಾ ಇದ್ದೇವೆ, ಮಣ್ಣಿನ ಮಡಕೆಯಲ್ಲಿ ಕೂಡ ಇರ್ಬೋದು. ಮತ್ತೆ ಆರೋಗ್ಯಕ್ಕೆ ತಂಪು ಕೂಡ. ಇದನ್ನು ಕುದಿಬೇಕು ಸರಿ, ಒಲೆಯಲ್ಲಿ ಕೂಡ ಇಡ್ಬೋದು, ತೊಂದರೆ ಇಲ್ಲ. ನಾವೀಗ ಗ್ಯಾಸಲ್ಲಿ ಕಷಾಯ ಆಗಿದೆ, ತಣ್ಣಗಾಗಿದೆ. ದಿಂಜ ಕಲರ್ ಬರ್ತಜಿ ಅದು ಬರ್ತದೆ, ಅದು ಒಂದ ಬೇರೆ ಕಲರ್ ಜಾಸ್ತಿ ಬರಲ್ಲ, ಸ್ವಲ್ಪ ಕಲರ್ ಚೇಂಜ್ ಆಪುಂಡ. ದಿಂಜ ಕಲರ್ ಬಾಕಿ ತಲಕ ಬರ್ತಜಿ. ಸರಿ ಕುದಿಬೇಕದು ನಲ್ಲಂತ ಐತೆ ಬೆಯ್ಯರಪ್ಪು ಗೆಂಡೊಡೆ ದೀದಿಂದ ಗೊತ್ತೇರು ಹೋಗಾಕೊಂಡು ಕೊದಿಪಾಯಿನ ಅಂತ. ನೀವು ಕೂಡ ಒಮ್ಮೆ ಟ್ರೈ ಮಾಡಿದನು ಮನೆಯಲ್ಲಿ, ಹೆಲ್ಪ್ ಆಗುತ್ತೆ ಎಲ್ರಿಗೆ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಇದು ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಹೆಲ್ಪ್ ಆಗುತ್ತೆ. ಅದೇ ಹೆಲ್ಪ್ ಆಗುತ್ತೆ. ದಲಂದು ದಾಲ ನೆಟ್ಟು ದಲದು ಎಲ್ಲ ಮಿಂಚಿನಲ್ಲ ಆಯ್ಜಿಂದಲ್ಲ ದಾಲ ಕೈ ಪೂಜಿ ದಾಲ ಪೂಜಿ ಅದೇ ಉಷ್ಣ ಇರು ಬರ್ತಾರತ್ತೆ ನೆಡ್ದುಂಬು ಬರ್ತಾರೆ. ಅವರು ಅದಕ್ಕಿಂತ ಮೊದಲು ಕುಡ್ತಿದ್ದಾರಂತೆ ಕನೇರು ಜೊತೆ. ಸರಿ ಕುಡಿಯೋದು ಹೌದೇ, ಇವರು ಕುಡ್ದಿದ್ದಾರಂತೆ. ಪರಿಮಳ ಉಂಡು. ಜೀರಿಗೆದ ಕಷಾಯದ ಲೆಕ್ಕ ಹಾಕೊಂಡು ಜೀರಿಗೆ ಕಷಾಯ ಕುಡಿತೇವಲ್ಲ ಹಾಗೇನೆ ಇದೆ, ಪರಿಮಳ ಉಂಟು. ಮತ್ತೆ ಖಾಲಿ. ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೇನೆ.